ವೆರೈಟಿ ವಿನ್ಯಾಸದ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ಮೇ 5ರಿಂದ ಜೂನ್ 3ರವರೆಗೆ ಮುಳಿಯಾದಲ್ಲಿ ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ. ಪ್ರತಿದಿನ ಚಿನ್ನದ ನಾಣ್ಯ, ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಗೆಲ್ಲಿರಿ. ಇದಲ್ಲದೆ ವಜ್ರಗಳ ಮೇಲೆ 10% ವರೆಗೆ ಕಡಿತ, VA 4.6% ನಿಂದ ಪ್ರಾರಂಭ. ಇನ್ನು ಪ್ರತಿಯೊಂದು ಸಂಭ್ರಮಗಳು ಮುಳಿಯಾದ ಪರಿಶುದ್ಧ ಚಿನ್ನಾಭರಣಗಳೊಂದಿಗೆ ಕಂಗೊಳಿಸಲಿದೆ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೈಯರ್ ಸೆಕೆಂಡರಿ ಶಾಲೆ ಬಂಗ್ರಾ ಮಂಜೇಶ್ವರಕ್ಕೆ 100% ಫಲಿತಾಂಶ. 2022-23 ಸಾಲಿನ SSLC ವಿಭಾಗದಲ್ಲಿ 100% ಫಲಿತಾಂಶದೊಂದಿಗೆ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕೇರಳ ಸರ್ಕಾರದ ಮೀನುಗಾರಿಕಾ ಮಂತ್ರಿ ಸಜಿ ಚೆರಿಯಾ ನಡೆಸಿಕೊಟ್ಟಿದ್ದು, ಶಾಲೆಗೆ ದೊರೆತ ಬಹುಮುಖ್ಯವಾದ ಉಡುಗೊರೆ ಎಂದು ಮುಖ್ಯೋಪಾಧ್ಯಾಯರು ತಿಳಿಸಿದರು. 2022-23 ಸಾಲಿನ SSLC ಫಲಿತಾಂಶದಲ್ಲಿ 100% ಫಲಿತಾಂಶವನ್ನು ಪಡ್ಕೊಂಡಂತಹ GHSS ಬಂಗ್ರಮಂಜೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸುನೀತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಕೇಳ್ಕೊಂಬರೋಣ ಈ ವರ್ಷದ ಫಲಿತಾಂಶ ಎಷ್ಟು ಅವರಿಗೆ ಖುಷಿ ತಂದಿದೆ. ಅದೇ ರೀತಿಯಾಗಿ ನಿನ್ನೆ ತಾನೇ ಈ ಒಂದು ಶಾಲೆಗೆ ಸುಸಜ್ಜಿತವಾದಂತಹ ಹೊಸ ಕಟ್ಟಡ ಕೂಡ ಲೋಕಾರ್ಪಣೆಗೊಂಡಿತ್ತು. ಈ ಕಟ್ಟಡವನ್ನು ಕೇರಳ ರಾಜ್ಯದ ಮೀನುಗಾರಿಕಾ ಸಚಿವರಿಗೆ ಒಂದು ಕಟ್ಟಡ ಉದ್ಘಾಟನೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಶಾಸಕರಾದಂತಹ MLA ಅಶ್ರಫ್ AKM ಅಶ್ರಫ್ ಅವರು ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು. ಕೇಳ್ಕೊಂಬರೋಣ ಯಾವ ರೀತಿಯಾಗಿ ಕಾರ್ಯಕ್ರಮಗಳೆಲ್ಲ ನಡೆಯಿತು ಅಂತ ಹೇಳಿ. ನಮ್ಮ ಬಂಗ್ರಮಂಜೇಶ್ವರ ಸರಕಾರಿ ಉನ್ನತ ಪ್ರೌಢಶಾಲೆ ದಿನೇ ದಿನೇ ಅಭಿವೃದ್ಧಿಗೊಳ್ತಾ ಉಂಟು. ಕಳೆದ 5 ವರ್ಷಗಳಿಂದ 100% ಫಲಿತಾಂಶವನ್ನು ನಾವು ಕಾಪಿಟ್ಟುಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ನಮಗೆ 100% ರಿಸಲ್ಟ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ಆತಿಫಾ ಅವಳು ಎಲ್ಲ ವಿಷಯಗಳಲ್ಲಿ ಕೂಡ A+ ಗ್ರೇಡನ್ನು ಗಳಿಸಿಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಉಳಿದ 2 ಮಕ್ಕಳು ಅದಕ್ಕೆ ಸರಿಸಮಾನವಾದಂತಹ 9 ವಿಷಯಗಳಲ್ಲಿ ಫುಲ್ A+ ಗ್ರೇಡನ್ನು ಗಳಿಸಿಕೊಂಡಿದ್ದಾರೆ. ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದರ ಹಿನ್ನೆಲೆಯಲ್ಲಿ ಬಹಳ ಸಂತೋಷದ ವಿಚಾರ ಅಂತೇಳಿ ಹೇಳಿದರೆ, ನಮಗೆ ಹೈಯರ್ ಸೆಕೆಂಡರಿ ಮತ್ತು ಹೈಸ್ಕೂಲ್ ವಿಭಾಗಗಳಿಗಾಗಿ 2 ನೂತನ ಕಟ್ಟಡಗಳು ಲೋಕಾರ್ಪಣೆಗೊಂಡಿದೆ. ಅದರಲ್ಲಿ ಒಂದು ನಾವು ಅದೇ ಕಟ್ಟಡದಲ್ಲಿ ನಿಂತಿದ್ದೇವೆ, ಹೈಸ್ಕೂಲ್ ಮಟ್ಟದ್ದು. ಆ ಬಳಿಕ ಹೈಯರ್ ಸೆಕೆಂಡರಿಗೆ 3 ಲ್ಯಾಬ್ಗಳಿರುವಂಥ ಒಂದು ಕಟ್ಟಡ ಕೂಡ ನಿನ್ನೆ ಅನಾವರಣಗೊಂಡಿತು. ಇದು ನಮ್ಮ ಗ್ರಾಮೀಣ ಪ್ರದೇಶವಾದಂತಹ ಬಂಗ್ರಮಂಜೇಶ್ವರದ ಮಕ್ಕಳಿಗೆ ಒಂದು ನೂತನವಾದಂತಹ ಆಶಾದಾಯಕವಾದಂಥ ವಿಚಾರ. ಯಾಕಂತೇಳಿ ನಮಗೆ ಗೊತ್ತುಂಟು ನಮ್ಮ ಪರಿಮಿತಿಗಳು ಎಷ್ಟುಂಟು ಅಂತೇಳಿ. ಹಾಗಿರುವಲ್ಲಿ ಇಂತಹ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಮಗೆ ನಮ್ಮ ಕೋಸ್ಟಲ್ ಏರಿಯಾ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟದ್ದು ಕಿಫ್ಬಿಯವರು. ಅದೇ ರೀತಿಯಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿದವರು ನಮ್ಮ ಮೀನುಗಾರಿಕಾ ಸಚಿವರಾದಂತಹ ಶ್ರೀಮಾನ್ ಸಜಿ ಚೆರಿಯನ್ನವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಮಾನ್ಯ ಸಂಸದರಾದಂತಹ AKM ಅಶ್ರಫ್ ಅವರು. ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವು ಕೂಡ ನಡೆಯಿತು. ನಮ್ಮ ಮಕ್ಕಳಿಗೆ ಉನ್ನತವಾದಂಥ ಒಂದು ವಿದ್ಯಾಭ್ಯಾಸ ಸಿಗ್ತದೆ ಎನ್ನುವಂಥ ಭರವಸೆ ನಮಗುಂಟು. ನಮ್ಮ ಹೈಟೆಕ್ ಕ್ಲಾಸ್ ರೂಮ್ಗಳು ಅದೇ ರೀತಿಯಲ್ಲಿ ತಾಂತ್ರಿಕ ಮಟ್ಟವನ್ನು ಉತ್ತಮಪಡಿಸಿಕೊಂಡು ನಮಗಿನ್ನೂ ಪಾಠ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥ ನಿರೀಕ್ಷೆ ನಮಗುಂಟು. ಒಟ್ಟಿನಲ್ಲಿ ಈ ಒಂದು ಬಿಲ್ಡಿಂಗ್ ನಮಗೆ ಸಿಕ್ಕಿದ್ದು ನಮ್ಮ ಮಕ್ಕಳ ಪ್ರಗತಿ ಪಥದಲ್ಲಿ ಅದು ಅಭಿವೃದ್ಧಿಯನ್ನು ಕಾಣಬಹುದು ಎನ್ನುವಂತಹ ನಿರೀಕ್ಷೆ ನಮಗೆಲ್ಲರಿಗೂ ಕೂಡ ಉಂಟು. ಥ್ಯಾಂಕ್ ಯು. ಇಂದಿನ ಪೋಷಕರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನು ಅವಲಂಬಿಸೋದನ್ನು ಬಿಟ್ಟು ಈಗ ಎಲ್ಲರೂ ಕೂಡ ಪ್ರೈವೇಟ್ ಸ್ಕೂಲ್ಗಳ ಹತ್ರ ಮುಖ ಮಾಡುವಂಥ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶವಾದಂತಹ ಮಂಜೇಶ್ವರದಂತಹ ಒಂದು ಪ್ರದೇಶದಲ್ಲಿ ಹೈಸ್ಕೂಲ್ನಲ್ಲಿ SSLCಯಲ್ಲಿ 100% 100% ಈ ಒಂದು ಫಲಿತಾಂಶವನ್ನು ತಂದುಕೊಟ್ಟಂತಹ GHSS ಬಂಗ್ರಮಂಜೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕ್ಯಾಮರಾಮ್ಯಾನ್ ಗುರು ಜೊತೆ ಮನೋಜ್ ಮಂಜೇಶ್ವರ.